ಎಲ್ಲರಿಗೂ ಇವತ್ತಿನ ಸ್ವಾಗತ. ಇವತ್ತು ನಾವು ಕೆರೆಯ ಹೋಗ್ತಾ ಇದ್ದೆ, ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಒಂದು ಸಣ್ಣ ಕೆರೆ ಉಂಟು, ಹೋಗುವ ಎಲ್ಲರನ್ನು ತಗೊಂಡು ಹೋಗ್ತಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಅನ್ನು ಕೊಡಿ, ಹೇಗಾದ್ರೂ ಒತ್ತಿ ಬಿಡಿ. ಒಟ್ಟಾರೆ ಸಬ್ಸ್ಕ್ರೈಬ್ ಆದ್ರೆ ಸಾಕು. ಬಲ್ಲೆಯಲ್ಲಿ ಹೋಗ್ತಿದ್ದೇವೆ, ದಾರಿ ಸಿಗುವುದಿಲ್ಲ, ಕೆಳಗೆ ಬಿದ್ದರೆ ತೋಟದಲ್ಲಿ ಪುರಳಿಕೊಂಡು ಹೋಗ್ತೇವೆ. ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ, ಇವ್ರದ್ದು ಯೂಟ್ಯೂಬರ್ ಇದ್ದಾರೆ. ನಾವೆಲ್ಲ ವ್ಲಾಗ್ ಅಂತೀವಿ, ವ್ಲಾಗರ್. ಈಗ ಸೆಕೆಂಡ್ ವ್ಲಾಗರ್ಗೆ ಕೊಡ್ತಾ ಇದ್ದೇನೆ. ಪಂತಿ ಜಮಾಡ ಪಂತಿ ಫುಲ್ ವಿಡಿಯೋ ಈ ಇಂಚ ಪಾತಿ ನಿಕ್ಕಿದ ನಾಚಿಗೆ వచ్చిందియా ಇಂಚ ಹೋತು ಪೊಕ್ಕಿಗೋ ಪಾತೆ ಪಾತೆ ನಾಚಿಗೆ ಕಲ್ವಣಿಗೆ ನಾಚಿಗೆ ಆಗ್ತದೆ. ಸಿಗ್ಮಾ ಸಿಗ್ಮಾ ನಾಚಿಕತ್ತು ಸಿಗ್ಮಾ ಸಿಗ್ಮಾ ಅಲ್ಲ, ಅದನ್ನು ಮೈನ್ ವ್ಲಾಗರ್ಗೆ ಕೊಡ್ತಿದ್ದೆ. ಹೌದು, ತುಂಬಾ ಸಮಯದ ನಂತರ ನನ್ನ ವ್ಲಾಗ್, ತುಂಬಾ ಗ್ಯಾಪ್ ಆಗಿದೆ. ಇಲ್ಲೊಂದು ಕೆರೆ ಅದೇ ಇಲ್ಲಿ ಅವನು ಸ್ನಾನ ಮಾಡ್ಲಿಕ್ಕೆ ಹೋದಾಗ ಎಂತ ಅದ ಅಲ್ಲಿ ಗುಂಡಿ ಇತ್ತು. ಗುಂಡಿ ಎಲ್ಲ ಇರುದು. ಒಂದು ಮೀನುಂಟು, ಬನ್ನಿ. ಮೀನುಂಟಂತೆ, ಮೀನನ್ನು ಫ್ರೈ ಮಾಡುವಂತ ನಾವು ನೆನೆಸಿದ್ದೇವೆ. ಅದ್ರ ಅಲ್ಲಿಂದ ನೀವು ನೋಡ್ಬೋದು ಎಲ್ಲಿಗೆ ಹೋಗಿದೆ ಮೇಲೆ. ಓ, ಈಟಿಂಗ್ ಬಚ್ಚೀಸ್. तो हम चले हैं यहाँ पर सैर करने. ये हिंदी नहीं है, ये कन्नड़ है. What talking man? Only talking English. We are going to what to do? What? We are going to walk around this. Look around this places. Kere. Beautiful places. In this kere have some few bangude means. Bangude? I know. I don't know that name. Butai. Because I do not eat the mean. Not eating. Only chicken. I am only veg person. I am only eating seafood. Seafood means me. It was fish. Bangude fish. What? Madinji means. I does not hear the word Madinji. ಬಂಗುಡೆ, ಭೂತಾಯಿ, ಬೋಂಡ ತೋಟದಲ್ಲಿ ತಿರುಗಲಿಕ್ಕೆ ಬಂದದ್ದು. ಎಂತಾದ್ರೂ ಹೇಳು ಮಾರ. ಒಂದು ವ್ಲಾಗರ್ಗೆ ಕೊಡ್ತಿದ್ದಾನೆ. ನಾಚಿಗೆ ಯಾನಂದು ರೀಲ್ ಅಂದಿದೆ ಸುಧಾರ್ ಇನ್ಸ್ಟಾಗ್ರಾಮ್. ನೀವು ಕೆದುವನ್ನು ನೋಡ್ಬೋದು. ಇನ್ನೊಂದು ಕೆದು ಬುಳುಂಕ ಜಬುಳುಂಕ ಅಂದು ಸತ್ಯದ ಪೂರ ರೆಕಾರ್ಡ್ ಆಗುಂಟಾತ. ತುಂಬಾ ಸುಂದರವಾದ ಪ್ರಕೃತಿಗೆ ಬಿದ್ದರೆ ಹೋಯ್ತು, ಮತ್ತೆ ಅಲ್ಲ ನೀರಿಗೆ ಬಿದ್ದರೆ ಓ ಅಂದಿ ಎಡ್ಡೆಂಚಿ ಒಂದು 4 ದಿನದ ಮೇಲೆ ಆಡದ. ಅರ್ಜತ್ತಿನ ओ उसको पकड़े इसको पकड़ो
ಇವನು ಕೂಡ ಒಬ್ಬ ಯೂಟ್ಯೂಬರ್. ಅವನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. saya petan bau atau amba ಇದು ಕನ್ನಡ ಬ್ಲಾಗ್ ಅತ್ತ ಅಂದು ಪೂರ ಮಿಕ್ಸ್ ಅಂದು இப்படி நம்மட அந்த ತೆಲುಗುಲ அந்த பையு சின்ன ಗ್ರಾಸಿನೇ ಜಾಸ್ತಿ ಪಾತ್ರೆ ಐತೆ ಬಿಟ್ಟು ತಪ್ಪ ನೀರು ಜಾಸ್ತಿ ಪಾತ್ರೆ ಇರ್ತಾರೆ ಹಾಕ್ಲಿಕ್ಕೆ ನನ್ನನ್ನು ಇಲ್ಲಿ ಬೆತ್ತ ಹಿಡ್ಕೊಂಡು ಬೆದರಿಸುತ್ತಿದ್ದಾರೆ.